ಮಂಗಳೂರಿನ ವಿದ್ಯುತ್ ಸರಬರಾಜು ಕಂಪನಿ ಇಲಾಖೆಯು ಸೆಪ್ಟೆಂಬರ್ 21ರ ಒಳಗಡೆ ವಿದ್ಯುತ್ ಬಿಲ್ ಬಾಕಿ ಮತ್ತು ಕಟ್ಟದಿದ್ದರೆ ಮನೆಯ ವಿದ್ಯುತ್ ಸ್ಥಗಿತಗೊಳಿಸಲಾಗುವುದೆಂದು ತಿಳಿಸಿರುವುದು ನಿಜಕ್ಕೂ ಅಮಾನವೀಯ ಎಂದು ಮಾಜಿ ಶಾಸಕ ಜೆಆರ್ ಲೋಪೋ ಹೇಳಿದರು. ಅವರು ಮಂಗಳೂರಿನಲ್ಲಿ ಮೆಸ್ಕಾಂ ಇಲಾಖೆ ಅಧಿಕಾರಿಗೆ ಮನವಿ ಸಲ್ಲಿಸಿ ಮಾತನಾಡಿದರು. ಜನಸಾಮಾನ್ಯರು ಕೋವಿಡ್, ಮಳೆ, ಪ್ರವಾಹ ಇನ್ನಿತರ ಸಮಸ್ಯೆಗಳಿಂದ ತಲ್ಲಣಗೊಂಡಿದ್ದಾರೆ. ವ್ಯಾಪಾರ ವಹಿವಾಟು ಸ್ಥಗಿತಗೊಂಡಿದೆ. ಬಡವರು, ಕೂಲಿ ಕಾರ್ಮಿಕರು ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡಬೇಕಾಗಿದೆ. ವಿಶೇಷವಾಗಿ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸಾವಿರಾರು ಜನರು ನಿರುದ್ಯೋಗಿಗಳಿದ್ದಾರೆ. ಇದರಿಂದ ಹಲವಾರು ಕುಟುಂಬ ಅತಂತ್ರದ ಸ್ಥಿತಿಯಲ್ಲಿದೆ. ಕೋವಿಡ್ ಮಹಾಮಾರಿಯು ಜಾಗತಿಕ ವಿಕೋಪವಾಗಿದ್ದು, ಅದರ ಪ್ರಕಾರ ಸರ್ಕಾರ ಅತ್ಯಂತ ಜವಾಬ್ದಾರಿಯಿಂದ ಮತ್ತು ಸೂಕ್ಷ್ಮವಾಗಿ ನಿರ್ಧಾರ ತೆಗೆದುಕೊಳ್ಳಬೇಕು. ಎಲ್ಲ ಹಿನ್ನೆಲೆಯಲ್ಲಿ ಮೆಸ್ಕಾಂ ಇಲಾಖೆಯು ನೀಡಿರುವ ಈ ಪ್ರಕಟಣೆ ಅಮಾನವೀಯ ಮತ್ತು ಕಾನೂನು ತತ್ವಗಳಿಗೆ ವಿರೋಧವಾಗಿದೆ ಎಂದು ಹೇಳಿದರು. ಇಂಥ ಒಂದು ಎಮರ್ಜೆನ್ಸಿ ಸಮಯದಲ್ಲಿ ಮೆಸ್ಕಾಂ ಸಂಸ್ಥೆಯು ಜನರ ಜೊತೆಯಲ್ಲಿ ನಿಲ್ತಕ್ಕದ್ದು, ಜನರಿಗೆ ಕಷ್ಟ ಆದಾಗ ಬಿಲ್ಲನ್ನು ಇನ್ಸ್ಟಾಲ್ಮೆಂಟ್ನಲ್ಲಿ ಕೊಡುವುದಾ ಅಥವಾ 2 ತಿಂಗಳು 3 ತಿಂಗಳ ನಂತರ ಕೊಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಅದರ ಬದಲಿಗೆ ಹಠಾತ್ತನೆ ಫ್ಯೂಸ್ ತೆಗೆದು ಜನರಿಗೆ ತೊಂದರೆ ಮಾಡೋದ್ರಲ್ಲಿ ಯಾವುದೇ ರೀತಿಯ ಮಾನವೀಯತೆ ಕಂಡುಬರುತ್ತಾ ಇಲ್ಲ. ಸರ್ಕಾರ ಈ ಬಗ್ಗೆ ಗಮನವನ್ನು ಸೆಳೆಯಬೇಕು. ಸರ್ಕಾರ ಕೇವಲ ಬಾಯಿಯ ಮಾತನಾಡಿ ಇವತ್ತಿಗೆ ಹೇಳ್ತಾ ಇದೆ, ನಾವು ಎಲ್ಲವನ್ನು ಹಿಂದಕ್ಕೆ ಹಾಕ್ತಾ ಇದ್ದೀವಿ, ಜನರಿಗೆ ಸಹಾಯ ಮಾಡ್ತೀವಿ ಅಂತ. ಇದೇ ರೀತಿ ಸರ್ಕಾರ ಜನರಿಗೆ ಸಹಾಯ ಮಾಡುವುದಾ? ಸ್ಥಳೀಯ ಶಾಸಕರು, ಸಂಸತ್ ಸದಸ್ಯರು, ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ? ಈ ಸಂದರ್ಭ ಮಾಜಿ ಮೇಯರ್ ಹರಿನಾಥ್, ಬ್ಲಾಕ್ ಅಧ್ಯಕ್ಷ ಅಬ್ದುಲ್ ಸಲೀಂ, ಮಾಜಿ ಕಾರ್ಪೊರೇಟರ್ಗಳಾದ ದೀಪಕ್ ಪೂಜಾರಿ, ಪ್ರಕಾಶ್ ಸಾಲ್ಯಾನ್ ಮೊದಲಾದವರು ಉಪಸ್ಥಿತರಿದ್ದರು.